ಕಾರ್ಯಕ್ರಮದ ಕೊನೆಯ ಹಂತ ಅಧ್ಯಕ್ಷೀಯ ಮಾತು. ಅದಕ್ಕಿಂತ ಮೊದಲು ಬಂಧುಗಳ ನಾವೆಲ್ಲ ಹೇಳ್ತೇವೆ, ಹೇಗೆ ಅಂತ ಹೇಳಿದರೆ ಪೇತ್ರಿ ವಿಶ್ವನಾಥ್ ಶೆಟ್ಟಿ ಒಂದು ಮಾತನ್ನು ಹೇಳಿದರು, ಸರಸ್ವತಿಯು ಲಕ್ಷ್ಮಿಯು ಒಲಿಯುವುದು ಬಹಳ ವಿರಳ ಅಂತ ಹೇಳಿ. ಬಹುಶಃ ಈ ವೇದಿಕೆಯಲ್ಲಿ ಸರಸ್ವತಿಯೂ ಒಲಿದು ಲಕ್ಷ್ಮಿಯೂ ಒಲಿಯುವಂಥ ಒಬ್ಬ ವ್ಯಕ್ತಿ ಶ್ರೀನಿವಾಸ ಪಲ್ಯ ವೇದಿಕೆಯಲ್ಲಿದ್ದಾರೆ. ಬಹುಶಃ ಅವರ ಭಾಗವತಿಗೆ ಹಾಡನ್ನು ಕೇಳಲಿಕ್ಕೆ ಅಭಿಮಾನಿಗಳು ನಿರೀಕ್ಷೆಯಲ್ಲಿದ್ದಾರೆ. ಆ ಹಾಡಿಗೋಸ್ಕರ ಬಂಧುಗಳೇ ಸ್ವಾಗತಿಸ್ತಾ ಇದ್ದೇವೆ ಶ್ರೀಯುತ ಶ್ರೀನಿವಾಸ ಸಪಲ್ಯ ಇವರನ್ನು. ಬಂಧುಗಳೇ, ಮಾತುಗಳಲ್ಲಿ ಕಂಚಿನ ಕಂಠದ ಮಾತುಗಳಿಂದ, ನಿರರ್ಗಳ ಮಾತುಗಳಿಂದ ತಮ್ಮ ಮಾತುಗಳನ್ನು ಆಡಿದ್ದಾರೆ. ಇದೀಗ ಭಾಗವತಿಗೆ ಮೂಲಕ ಶ್ರೀಯುತ ಶ್ರೀನಿವಾಸ ಸಪಲ್ಯ ಇವರು. ನಾನೇನು ಪದ್ಯ ತಯಾರು ಮಾಡಲಿಲ್ಲ, ಆದರೆ ಈಗ ತಾನೇ ಬಂದು ಹೇಳಿದರು ಯಕ್ಷಗಾನದ ಒಂದು ಝಲಕ್ ಬೇಕು ಅಂತ. ಶ್ರೀ ಗಾಣಿಗ ಭವನದ ಈ ಸಮಾರಂಭದ ಸಭಾಭವನದ ಉದ್ಘಾಟನೆ ಸಭಾಭವನ ಲೋಕಾರ್ಪಣೆ ಸಾಧಕರು ಬಾಧಕರು ಸಾಧಕರು ಬಾಧಕರು ತಮ್ಮ ಕೈಯಲ್ಲಿರುವ ಸೇವೆಯನ್ನು ಮಾಡಿ ಈ ಭವನಕ್ಕೆ ಕಲ್ಲಿನಿಂದ ಮಣ್ಣಿನಿಂದ ಪ್ರೀತಿಯ ಕೊಡುಗೆ ನೀಡಿ, ಕಲ್ಲಿನಿಂದ ಮಣ್ಣಿನಿಂದ ತಮ್ಮ ಪ್ರೀತಿಯ ಕೊಡುಗೆ ನೀಡಿ ಭವನದ ಉದ್ಘಾಟನೆಗೆ ಶ್ರಮಿಸಿದ ನಿಮಗೆ ಶತ ನಮಸ್ಕಾರಗಳು, ಶತ ನಮಸ್ಕಾರಗಳು. ಇಂದಿನ ಶುಭ ದಿನದಲ್ಲಿ ದೇವಮೂಲ್ಯಣ್ಣನವರಿಂದ, ಇಂದಿನ ಶುಭ ದಿನದಲ್ಲಿ ದೇವಮೂಲ್ಯಣ್ಣನವರಿಂದ ಈ ಸಭಾ ಭವನದ ಉದ್ಘಾಟನೆ, ಸಭಾಭವನದ ಉದ್ಘಾಟನೆ. ಅದು ಸೂರ್ಯ ಚಂದ್ರ ತಾರಕವರೆಗೆ ಪರ್ಯಂತರವಾಗಿ ನೆನೆಬಿಡುವಂತಾಗಲಿ. ಸೂರ್ಯ ಚಂದ್ರ ಪಾರಂಗತ್ತರವರೆಗೆ ನೆನೆಬಿಡುವಂತಾಗಲಿ. ಪ್ರತಿಯೊಂದು ಗಾಣಿಗರ ಮನದ ಉಲ್ಲಾಸ, ಪ್ರತಿಯೊಂದು ಗಾಣಿಗರ ಮನದ ಉಲ್ಲಾಸ, ಪ್ರಫುಲ್ಲತೆ, ಆನಂದ ಆನಂದ ಸಂತೋಷ ಸಾಗರದಲ್ಲಿ ತೇಲಾಡಲಿ. ಮುಂದಿನ ದಿನದಲ್ಲಿ ಪ್ರತಿಯೊಂದು ಗಾಣಿಗ ಬಂಧುಗಳ ಕಷ್ಟ ಕಾರ್ಪಣ್ಯಕ್ಕೆ ಈದ್ರು ಕೊಟ್ಟು ಗಾಣಿಗ ಸ್ಪಂದಿಸಲಿ, ಸಮಾಜ ಸೇವೆ ನೆರವೇರಿಸಲಿ, ಸಮಾಜ ಸೇವೆ ನಿರಂತರವಾಗಿ ಜರಗಲಿ. ಅಲ್ಲಿ ತಾಯಿ ಉಳ್ಳಾಲ್ದಿ, ತಾಯಿ ಉಳ್ಳಾಲ್ದಿ ಸೋಮನಾಥನ ದಯವು ಒಂದು ಶ್ರೀರಕ್ಷೆಯಾಗಿರಲಿ, ಶ್ರೀರಕ್ಷೆಯಾಗಿರಲಿ. ನನ್ನ ಸೌಭಾಗ್ಯವು ಎಂದು ತಂದೆ ತಾಯ ಹೆಸರಲಿ ವೇದಿಕೆಯ ಉದ್ಘಾಟನೆ ನಮ್ಮ ಕೌಟುಂಬಿಕದೊಂದಿಗೆ, ಕಲ್ಪವೃಕ್ಷದ ಪುಷ್ಪ ಆವರಣದೊಂದಿಗೆ. ಆ ಭಾಗ್ಯವು ನನ್ನ ಜೀವನದಲ್ಲಿ
ಸೌಭಾಗ್ಯವಾಗಲಿ. ಎಲ್ಲವೂ ಸಂತೋಷ. ಮುಂಬೈ ಮಹಾನಗರದಿಂದ ಅದೆಷ್ಟು ಜನಗಳ ಪಾದಾರ್ಪಣೆ ಈ ಭವನಕ್ಕೆ. ದುಬೈಯ ಮಣ್ಣಿನಿಂದ ಅದೆಷ್ಟು ಗಣ್ಯಮಾನ್ಯ ವ್ಯಕ್ತಿಗಳು ಈ ಸಂಭ್ರಮಕ್ಕೆ ಸಾಕ್ಷಿ. ಮಿತ್ರರು, ಬಂಧುಗಳು, ಸಮಾಜ ಸೇವಕರು, ಧಾರ್ಮಿಕ ಮುಖಂಡರ ಈ ಮಧ್ಯದಲ್ಲಿ ಉದ್ಘಾಟನೆಗೊಂಡ ಈ ಗಾಣಿಗ ಸಮಾಜದ ಅರಿವು, ನಲಿವು, ತೊಡಕು, ಭಿನ್ನಾಣಗಳಿಗೆ ಸೂತ್ರಧಾರಿಯಾದ ಸುನಿಲಣ್ಣನವರೇ, ಸೂತ್ರಧಾರಿಯಾದ ಸುನಿಲಣ್ಣನವರೇ, ಅವರ ಧರ್ಮ ಪತ್ನಿಯವರ ಕೊಡುಗೆ ಅಮರವಾಗಲಿ ಈ ಭವನದ ಕೊಡುಗೆ ಎಲ್ಲರಿಗೆ. ಮೂಡುಕೇರಿ ಗೋಪಾಲ ಕೃಷ್ಣ ದೇವರು ಅನುಗ್ರಹಿಸಲಿ, ಅನುಗ್ರಹಿಸಲಿ. ಬಂಧುಗಳೇ, ಈ ಅದ್ಭುತ ಹಾಡಿಗಾಗಿ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ವಂದಿಸೋಣ, ಅಭಿವಂದಿಸೋಣ. ಆ ಸ್ಪಷ್ಟತೆಗೆ, ಆ ನಿರರ್ಗಳತೆಗೆ ಇದರ ಕರ್ತರಾಗಿ ಬಂಧುಗಳೇ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ.